ಆಕ್ಚುಲಿ ಇತ್ತದ ಯೂತ್ ಪೂರ ಇರ್ಲೆ ಕೈಪೋಡು. ಗಿರ್ಗಿಟ್ ಚಲನಚಿತ್ರ ಆಗಸ್ಟ್ 23ರ ಶುಕ್ರವಾರದಂದು ರಾಜ್ಯದಾದ್ಯಂತ ತೆರೆ ಕಾಣಲಿದ್ದು, ಇದರ ಪ್ರಚಾರಾರ್ಥವಾಗಿ ಗಿರ್ಗಿಟ್ ಸಿನಿಮಾ ತಂಡ ಮಂಗಳೂರಿನ ಭಾರತ್ ಮಾಲ್ನಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಿತ್ತು. ಚಲನಚಿತ್ರ ನಿರ್ದೇಶಕ ರೂಪೇಶ್ ಶೆಟ್ಟಿ ಮತ್ತು ರಾಕೇಶ್ ಕದ್ರಿ ಅವರ ಸಾರಥ್ಯದಲ್ಲಿ ಗಿರ್ಗಿಟ್ ಮೂಡಿಬಂದಿದ್ದು, ಗುರುವಾರ ಭಾರತ್ ಮಾಲ್ನಲ್ಲಿ ಪ್ರೀಮಿಯರ್ ಶೋ ಜರುಗಿತು. ನಾಯಕ ನಟ ರೂಪೇಶ್ ಶೆಟ್ಟಿ ಚಲನಚಿತ್ರ ವೀಕ್ಷಿಸಿ ಪ್ರೋತ್ಸಾಹಿಸುವಂತೆ ಮನವಿ ಮಾಡಿದರು. ಚಲನಚಿತ್ರ ತಂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿತ್ತು. ಎತ್ತೋ ವರ್ಷದ ಕನಾನ್ ಬರಲಿ ಎತ್ತೋ ಸಿನಿಮಾ ಅಲ್ದ ಬಟ್ ಹೆಂಗೆ ಓಡಾಯನ ಮಾತು ಕೂಡ್ದು ಬತ್ತಿಜ್ಜಾನ ಬಟ್ ಗಿರಿಗಿಟ್ ಸಿನಿಮಾ ಯಾನೇ ಒಂಜಿ ಮೋಕೆದಿದೆ ಯಾನ ನಿಂಚ ತೋಡು ಒಂಜಿ ಎನ್ನದ ಅಂಚನೆ ನಮ್ಮ ತುಳು ಜನಕ್ಕೆ ಕಾಮಿಡಿ ಎಂಟರ್ಟೈನ್ಮೆಂಟ್ ಬಣ್ಣ ಭಾರಿ ಇಷ್ಟ. ಸೊ ಅಂಚಿನ ಒಂದು ಸಬ್ಜೆಕ್ಟ್ ಬರೆಯೋದು ರೆಡಿ ಮಾಡ್ತದೆ ಇನ್ನು ನಿಯರ್ಲಿ ಒಂದು 2,000 ಜನಕ್ಕಲ್ಲಿ ತೂಯರು ಬಟ್ ಅಕಲ್ನ ಒಂಜಿ ಕಮೆಂಟ್ಗೆ ಏನಾಗ ಹೆಂಗೆ ದಾದ ಪನೋಡದೆ ಗೊತ್ತಾಗ ಇದಾಗ ಬಣ್ಣ ಬ್ಲ್ಯಾಂಕ್ ಯಾನು ಎನ್ನದಿತ್ತೆ ಗ್ಯಾರಂಟಿ ಒಂದು ಜಡ್ಡೆ ಒಂದು ಬರ್ಕೊಂಡು ಬಟ್ ಈ ನಮ್ದೊಂದು ಪಾಸಿಟಿವ್ ರಿವ್ಯೂ ಬರೋದು ಮಸ್ತ್ ಖುಷಿ ಆಗೋದು ದಾಗ ಬಂಡ ಜೆನ್ಯೂನ್ ಆದ ರಿವ್ಯೂ ಕೊಡ್ತಾರೆ. ಸೊ ನಿಖಲ ಸಿನಿಮಾ ತುಲೆ ನಮ್ಮದು ಸಿನಿಮಾ ತುಲೆ ಸೊ ಅವೇ ರಿವ್ಯೂ ನಿಖಲ ಕೊಡ್ಬಾರ್ದೇನೆ ಇನ್ನೊಂದಿಲ್ಲ. ಸೊ ಯಾನಂತೂ ಈ VIP ಶೋ ತೂದು ಮಸ್ತ್ ಮಸ್ತ್ ಖುಷಿ ಆತನೆ ಮಾತಾಡಲ್ಲ ಲಡ್ಡೆ ಆ್ಯಕ್ಟಿಂಗ್ ಪೂರ ಲಡ್ಡೆ ಆತನು ಸ್ಟೋರಿ ಪೂರ ಎಂಚೈತನೆ ಐಕ್ ಒಂಜಿ ಎಂಟು ಮುಟ್ಟಲ್ಲ ಒಂಜಿ ಸ್ಟೋರಿ ಇತ್ತಂಡೆ ಲಡ್ಡೆ ಆತನು. ಥ್ಯಾಂಕ್ ಯು ಸರ್. ಎಂಚೈತನ್ ಮೂವಿ ಎಡ್ಡೆತ್ತಂಡೆ ಫುಲ್ ಕಾಮಿಡಿ ಆಯ್ತು ಓಕೆ ಓಕೆ ಎಂಚೈತನ್ ಮಾತಾಡಕ್ಲ ಮೂವಿ ಕಾಮಿಡಿ ಸೂಪರ್ ಆಯ್ತು ಸೂಪರ್ 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 ಎಡ್ಡನ್ ಎಡ್ಡನ್ ಸರ್ ಹೇಗಿತ್ತು ಮೂವಿ? ಭಾಳ ಒಳ್ಳೆಯಿತ್ತು ಭಾಳ ಒಳ್ಳೆಯಿತ್ತು ಎಂಚೈತನ್ ಮೂವಿ ಎಡ್ಡೆತ್ತು ಮೊಬೈಲ್ ಪನ್ನೊಂದಿಲ್ಲ ರೇ ಮೂವಿ ಭಾರಿ ಶೋಕಿದ್ರೆ ಹೋಗಿದ್ದು ಮಾಡೋದಿಲ್ಲ. ಎಸ್ ಎಸ್ ಸದ್ಯ ಗೀತೆ ಐ ಆಮ್ ಕಮಿಂಗ್